ಸರ್ ಬೇರೆಯವರ ಯೋಚನೆ ಅದು ಸ್ಟ್ರಾಟಜಿ ಅಂತನಾ ಇಲ್ಲ ಗೇಮ್ ಪ್ಲ್ಯಾನ್ ಅಂತನಾ ನನಗಂತೂ ಗೊತ್ತಿಲ್ಲ. ಆದರೆ ಹರ್ಟ್ ಮಾಡಿದಂತೂ ನಿಜ. ತುಂಬ ಜನ ಅವರನ್ನು ಈಸಿಯಾಗಿ ತೊಗೊಳ್ತಾಯಿದ್ರು, ಈಸಿಯಾಗಿ ಮಾತಾಡ್ಬಿಡ್ತಿದ್ರು, ಪದಗಳನ್ನ ಅವ್ರ ಮುಖದ ಮೇಲೆ ಹೇಳ್ತಾಯಿದ್ರು ಕೆಲವೊಂದು. ಅದು ನಾನು ಗೊತ್ತಿಲ್ಲ ಅವ್ರ ಪ್ರಕಾರ ಅವ್ರು ಅದು ಗೇಮ್ ಆಡ್ತಾಯಿದ್ರು ಇಲ್ಲ ಸ್ಟ್ರಾಟಜಿ ಮಾಡ್ತಿದ್ರು ಅಷ್ಟೆಲ್ಲ ನಾನು ಗಮನಿಸ್ತಾ ಇರಲಿಲ್ಲ. ಬಟ್ ಅವ್ರು ಏನೇ ಮಾತಾಡೋದಕ್ಕೆ ಬಂದರು ಇಲ್ಲ ಪಾಪ ಏನಾದರೂ ಅವ್ರು ಏನು ಮಾಡಿದ್ದಾರೆ, ಏನು ಓದಿದ್ದಾರೆ, ಮುಂದೆ ಏನು ಮಾಡಬೇಕು ಅಂತಿದ್ದಾರೆ, ಅವ್ರು ಒಂದೊಂದು ಸರಿ ಬರೀತಾ ಕೂತ್ಕೊಂಡಿರ್ತಿದ್ರು ಪಾಪ. ಟಿಶ್ಯೂ ಪೇಪರಲ್ಲೆಲ್ಲ ಬರೆಯೋದಕ್ಕೆ ಟ್ರೈ ಮಾಡ್ತಾಯಿದ್ರು. ಸೊ ಅವಾಗೆಲ್ಲ ತುಂಬ ನೆಗೆಟಿವ್ ಆಗಿ ಮಾತಾಡಿದ್ದು ನಾನು ಕೇಳಿಸ್ಕೊಂಡಿದ್ದೀನಿ, ಉಂಟು. ಅವ್ರಿಗೆ ಹರ್ಟ್ ಮಾಡ್ತಾಯಿದ್ರು. ಮೇ ಬಿ ಗೊತ್ತಿಲ್ಲ ಅವ್ರನ್ನ ಮೆಂಟಲಿ ಇಲ್ಲ ಲೋ ಮಾಡಬೇಕು ಅಂತ ಟ್ರೈ ಮಾಡ್ತಿದ್ರು, ಅದಕ್ಕೋಸ್ಕರ ಟ್ರೈ ಮಾಡ್ತಿದ್ರು ಅಂತಲೂ ಅನಿಸಲ್ಲ ಸರ್. ಬಟ್ ಏನಾದರೂ ಅವ್ರು ಕೌಂಟ್ರ್ ಕೊಟ್ಬಿಟ್ರೆ ಮಾತ್ರ ತಿರುಗಿಸಿ ಇವರೆಲ್ಲರೂ ಗೊತ್ತು ಬಿಡಪ್ಪ ನಮಗೆ ಅನ್ನೋ ಥರನೇ ಹೇಳ್ತಿದ್ರು. ಅದೇ ಅದು ಸ್ಟ್ರಾಟಜಿ ಅಂತ ಎಲ್ಲೋ ಅಷ್ಟು ಇದಾಗಿ ನಮ್ಮ ಕಣ್ಮುಂದೆ ಅನಿಸ್ತಿರ್ಲಿಲ್ಲ. ಎಸ್ ಸರ್, ಹೌದು, ನನಗೆ ತುಂಬ ಸರಿಯಾಗಿದೆ. ಅವ್ರು ಕಣ್ಣೀರು ಹಾಕಿದಾಗ ಆಗಿದೆ. ಅವ್ರು ಒಂದ್ಸರಿ ಏನೋ ಒಂದು ಲೀಡರ್ ಆಗಬೇಕು ಇಲ್ಲ ಕ್ಯಾಪ್ಟನ್ಸಿಗೆ ಏನೋ ಚೇರ್ ಅಲ್ಲಿ ಕೂತ್ಕೊಂಡಿದ್ರು, ಅವತ್ತು ಹತ್ತಿದ್ದಾರೆ. ಅವರು ಪಾಪ ಹೇಳೋದಕ್ಕಿಂತ ಮುಂಚೆನೇ ಎಲ್ಲರೂ ವಿನಯ್ ಮತ್ತು ಪ್ರತಾಪೆ ಕೂತ್ಕೊಂಡಿದ್ದು, ಯಾರು ಇವ್ರ ಮಾತನ್ನು ಕೂಡ ಕೇಳಿಸ್ಕೊಳ್ಳೋದಕ್ಕೆ ರೆಡಿ ಇರಲಿಲ್ಲ. ಸೊ ಅವಾಗ ಹೌದು ನನಗೆ ತುಂಬ ಬೇಜಾರಾಗಿದೆ. ಇನ್ನೊಂದು ಸರಿ ಉಸ್ತುವಾರಿ ಮಾಡಿದಾಗಲೂ ಇಡೀ ಟೀಮ್ ಅವರನ್ನು ಯಾವ ರೀತಿ ಒಂಥರ ಕಿರ್ಚಾಡಿ ಇದು ಮಾಡಿ ರೇಗಾಡಿಬಿಟ್ರು ಅಂದರೆ, ನಾನು ಹೇಳಿದ್ದು ಪಾಯಿಂಟ್ಸ್ ಅಷ್ಟೇ. ನೀವು ಈ ಥರ ಮಾಡಿದರೆ ಆ ಥರ ಮಾಡಬಾರ್ದಿತ್ತು, ಕಣ್ಣೆದುರುಗೆ ಕಾಣ್ತಾ ಇದೆ ನಮಗೆ ಆ ಪಾಯಿಂಟ್ಸ್ ನಮಗೆ ಬರಬೇಕು ಅಂತ. ಸೊ ಹೇಳೋ ವೇ ಇದೆಯಲ್ಲ, ರೀತಿ, ಅದು ನಾನು ಹೇಳಿದುಂಟು. ಹೇಳಿದ್ದೀನಿ. ಬಟ್ ಬೇರೆಯವರು ತುಂಬ ಕಿರ್ಚಾಡ್ತಿದ್ರು ಅವ್ರ ಮೇಲೆ. ಅವ್ರು ಕೋಪ ಮಾಡಿಕೊಂಡು ಆ ಫೈಲ್ ಬಿಸಾಕಿದ್ದು ಉಂಟು, ಬಿಸಾಕಿ ಕೋಪ ಮಾಡ್ಕೊಂಡು ಹೋಗಿದ್ದು ಉಂಟು. ಆದರೆ ಅವತ್ತು ಏನಾಯಿತು, ಅವರು ಹೇಳೋ ಮಾತು ಸ್ವಲ್ಪ ಅವರು ಒಪ್ಕೊಳ್ತಾ ಇದ್ರು. ಆದರೆ ಯಾವುದೋ ಒಂದು ವಿಚಾರ ಅವ್ರು ಒಪ್ಕೊಳ್ಳಿಲ್ಲ. ಅಂದರೆ ಹೇಳಿದ ರೀತಿ ಸರಿ ಇರಲಿಲ್ಲ. ಅವರು ಇಲ್ಲ ನನ್ನ ಕಣ್ಣಿಗೆ ಎಷ್ಟು ಕಾಣಿಸ್ತೋ ಅಷ್ಟು ಮಾಡಿದೆ ಅಂತೇನೋ ಹೇಳ್ತಿದ್ರು. ಇಡೀ ತಂಡಕ್ಕೆ ಕೋಪ ಬಂದಿತ್ತು. ಆಲ್ಮೋಸ್ಟ್ ನಮಗೆ 6-7 ಪಾಯಿಂಟ್ಸ್ ಹೋಗ್ಬಿಟ್ಟಿತ್ತು. ಆ ಕೋಪ ಎಲ್ರಿಗೂ ಇತ್ತು, ನೀನು ಯಾಕೆ ಮಾಡಲಿಲ್ಲ ಅಂತ. ಕೋಪ ಹೌದು, ಪಾಯಿಂಟ್ಸ್ ಮಿಸ್ ಆದಾಗ ಕೋಪ ಎಲ್ರಿಗೂ ಬರುತ್ತೆ. ಅದನ್ನು ವ್ಯಕ್ತಪಡಿಸಿದ ರೀತಿ ಅವ್ರಿಗೆ ತುಂಬ ನೋವುಂಟು ಮಾಡಿತ್ತು. ಆವಾಗ ನಾನು ರೂಮಲ್ಲಿ ಹೋಗಿ ಮಾತಾಡಿದ್ದೆ, ಒಬ್ಬರೇ ಕೂತ್ಕೊಂಡ್ಬಿಟ್ಟಿದ್ರು ಹಾಸಿಗೆ ಮೇಲೆ ಹೋಗಿ. ಆವಾಗ ನಾನು ಹೋಗಿ ಅವ್ರನ್ನ ಮಾತಾಡಿಸಿ, ಅವ್ರು ಸೈಲೆಂಟಾಗಿದ್ದಾಗೆಲ್ಲ ನಾನು ಮಾತಾಡ್ಸಿದ್ದೀನಿ. ಆ ರೊಟ್ಟಿದೊಂದು ವಿಚಾರ ಬಂದಾಗಲೂ, ಅವ್ರೊಂದ್ಸರಿ ವಾಶ್ ಬೇಸಿನ್ ಹತ್ರ ವಾಶ್ರೂಮ್ ಹತ್ರ ಸಿಕ್ಕಾಗಲೂ ನಾನೇ ಇಂಥ ಜಗಳ ಆಯ್ತಲ್ಲ ಅಂತ ಕೋಪ ಇದ್ದರೂ ಕೂಡ ನೆಕ್ಸ್ಟ್ ಡೇ ಅವ್ರು ಇನ್ನೋಸೆಂಟಾಗಿ ಬೇಜಾರು ಮಾಡ್ಕೊಂಡು ನಿಂತಾಗ ನನಗೆ ಇರೋಕ್ಕಾಗ್ತಿರ್ಲಿಲ್ಲ, ನಾನೇ ಹೋಗಿ ಮಾತಾಡಿಸ್ತಿದ್ದೆ. ಉಸ್ತುವಾರಿದಾದಾಗಲೂ ಹಾಸಿಗೆ ಮೇಲೆ ಹೋಗಿ ಕೂತ್ಕೊಂಡಾಗ ಯಾಕೆ ಸೈಲೆಂಟ್ ಆಗಿದ್ದೀರಾ, ಬನ್ನಿ ಊಟ ಮಾಡಿ ಕೂತ್ಕೊಳ್ಳಿ, ಅದಾಗ್ತಿತ್ತು, ನನಗೆ ಅನಿಸ್ತಿತ್ತು, ನಾನು ಮಾತಾಡ್ತಿದ್ದೆ.